ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾಗರ ಪಂಚಮಿ ಆಚರಣೆ. ಪೇಟೆಯ ದೇವಳವೆಂಬ ಖ್ಯಾತಿಯ ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರಾತಃ ಕಾಲ ಶ್ರೀದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡು ಶ್ರೀದೇವರಿಗೆ ವಾಸುಕಿ ಪೂಜೆ, ದೇವಳದ ಮುಂಭಾಗದಲ್ಲಿರುವ ಅಶ್ವತ್ಥಕಟ್ಟೆಯಲ್ಲಿ ಶ್ರೀ ನಾಗದೇವರ ಶಿಲಾ ಪ್ರತಿಮೆಗಳಿಗೆ ಪಂಚಾಮೃತ, ಕ್ಷೀರಾಭಿಷೇಕ, ಸಿಯಾಳಾಭಿಷೇಕಗಳು ಭಜಕರ ಸಮ್ಮುಖದಲ್ಲಿ ನೆರವೇರಿತು. ದೇಶ ವಿದೇಶಗಳಿಂದ ಸಹಸ್ರಾರು ಭಜಕರು ಪಾಲ್ಗೊಂಡು ಪುನೀತರಾದರು. ನಾಗರ ಪಂಚಮಿ ನಮಗೆಲ್ಲರಿಗೆ ಮಹತ್ವದ ದಿನ. ನಾಗರಾಜ ಪ್ರತ್ಯಕ್ಷ ದೇವರ ಅಂತ ನಾವು ಹೇಳ್ತೇವೆ. ಇವತ್ತು ಪ್ರತ್ಯಕ್ಷ ದೇವರನ್ನು ಕಾಣುವುದು ಯಾವುದೆಂದರೆ ನಾಗನ ಸ್ವರೂಪದಲ್ಲಿ ಕಾಣುವುದು. ಅಂತಹ ಒಂದು ಪವಿತ್ರ ಕ್ಷೇತ್ರ ಇವತ್ತು ನಾಗರ ಪಂಚಮಿಯ ಸುದಿನದಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಸಾವಿರಾರು ಭಕ್ತಾದಿಗಳು ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿ ಈಗ ಮಧ್ಯಾಹ್ನ ಪೂಜೆಯವರೆಗೆ ಸಹಸ್ರಾರು ಜನ ಇಲ್ಲಿ ಬಂದು ತಮ್ಮ ಕಂಬಿಲ ಸೇವೆ ಇರ್ಬೋದು, ನಾಗಪೂಜೆ ಇರ್ಬೋದು, ವಾಸುಕಿ ಪೂಜೆ ಇರ್ಬೋದು, ಹಾಗೂ ಅವರು ತಂದಂಥ ಸಿಯಾಳಾಭಿಷೇಕ ಇರ್ಬೋದು, ಎಲ್ಲ ರೀತಿಯ ಒಂದು ಪೂಜೆ ಪುರಸ್ಕಾರವನ್ನು ಇವತ್ತಿಗೆ ಸಲ್ಲಿಸಿದ್ದಾರೆ. ಎಲ್ಲ ಭಕ್ತಾಭಿಮಾನಿಗಳಿಗೆ ನಾಗರಾಜ ದೇವರು, ಅನಂತೇಶ್ವರ ದೇವರು, ಭದ್ರನರ್ಷ ದೇವರು ಆಯುರಾರೋಗ್ಯ, ಭಾಗ್ಯ, ಸುಖ ಸಂಪತ್ತು, ಸಕಲ ಐಶ್ವರ್ಯವನ್ನು ಕರುಣಿಸಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ